ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಏನಿತ್ತ ಮಲ್ಲ ಸುದ್ದಿಲು ಕುಡ್ಲದ ವಿಜಯ್ ಸರ್ಕ್ಯೂಟ್ ಹೌಸ್ ಮಾರ್ಗದ ವರೆಟ್ ಅಪಾರ್ಟ್ಮೆಂಟ್ ಗೋಡೆಡು ಉಗ್ರವಾದ ಬರೋಬರಿ ನಕ್ಲಮಿತ್ತು ಕಠಿಣ ಕ್ರಮ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ. ವಿಜಯ್ ಸರ್ಕ್ಯೂಟ್ ಹೌಸ್ ಮಾರ್ಗದ ಅಪಾರ್ಟ್ಮೆಂಟ್ ಗೋಡೆದ ಮಿತ್ತು ಉಗ್ರವಾದಿ ಬರಹ, ಆರೋಪಿ ತೀರ್ಥಹಳ್ಳಿ ಮೂಲದ ನಜೀರ್ ಅಹಮದ್ ಬಂಧನ. ಒಡಿಪು ಕೃಷ್ಣ ಮಠದ ಆನೆಬಾಕಿಲ್ಡ್ ಮಾಯಾಯಿನ ಕನ್ನಡ ತರೆಬರವು ಒಡಿಪು ಜನಮಾಲ್ಯನ ಏವ್ರ ಪಿರ ನೆಗೆತು ತೋಜಿನ ಕನ್ನಡ ತರೆಬರವು. ಅಳಿವೆ ಬಾಕಿಲ್ಡ್ ಮುರ್ಕಿನ ಶ್ರೀರಕ್ಷಾ ಬೋಟು ದುರಂತಡು 14 ಜನತ ಜೀವ ಬಚಾವ್ ಮಲ್ತಿನ ನಿಜಾಮುದ್ದೀನ್ ಕರಿದುಪೋಯಿನ ಕುಟುಂಬದಕ್ಲಿಗ್ 8 ಲಕ್ಷ ಪನವುದ ಚೆಕ್ಕಪಟ್ಟಿನ ಮೀನುಗಾರಿಕಾ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ. ಇತ ವಾರ್ತೆದ ವಿವರ. ಕುಡ್ಲದ ಸರ್ಕ್ಯೂಟ್ ಹೌಸ್ ಮಾರ್ಗುಡು ಅಪಾರ್ಟ್ಮೆಂಟ್ ಗೋಡೆದ ಮಿತ್ತು ಬರೆಯಿನ ಉಗ್ರಗಾಮಿ ಗೋಡೆ ಬರವು ಬಾರಿ ಪೋಡಿಗೆದ ಇಸೆಯ ಬಂದ್ ರಾಜ್ಯದ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಪಂದಿರು. ಕುಡ್ಲದ ಜನಮಾನಿಲು ಜಾಸ್ತಿ ಉಪ್ಪುನ ವಿಜಯ ಪರಿಸರಡು ಉಗ್ರವಾದಿ ಮಾದರಿಡು ಗೋಡೆದ ಮಿತ್ತು ಬರೆಯಿನ ಚೆಲ್ಲು ಗೋಡೆ ಬರವು ಬಾರಿ ಪೋಡಿಗೊಟ್ಟವನ ವಿಷಯ ಅದೊಂದು ಪಂಡದು ರಾಜ್ಯದ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಪಂತೆರು. ಕುಡ್ಲಡ್ ವಾರ್ತಾ ಮಾಡ್ಲಿನ ಒಟ್ಟಿಗೂ ಪಾತ್ರಕತೆಯ ನಡಪಾಯಿನ ಸಚಿವರು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಉಗ್ರವಾದಿ ಬರುವುದ ಲೆಕ್ಕ ತೋಜೊಂದುಂಡು ಕಾಶ್ಮೀರ, ಇರಾಕ್, ಇರಾನ್ ದೇಶೊಡ್ಲ ಇಂಚಿನ ಗೋಡೆದ ಮಿತ್ತು ಉಗ್ರವಾದಿಲು ಎಚ್ಚರಿಕೆ ಕೊಡದು ಬರೆಪಿನವೆನ್ನು ತೂತ ಕುಡ್ಲಡ್ಲ ಇಂಚಿನ ಉಗ್ರವಾದಿ ಬರಹ ಗೋಡೆದ ಮಿತ್ತು ಬರೆತಿನವು ತೋಜಿದ ಬೈದಂಡು ಪೊಲೀಸರು ವಿಚಾರಣೆ ನಡಪಾದ ಅಪರಾಧಲೇನ್ ಕೂಡ್ಲೆ ಬಂಧನ ಮಲ್ಪುವೇರ್ ಪಂಪಿನ ವಿಶ್ವಾಸ ಒಂದೊಂದು ಬೊಮ್ಮಾಯಿ ಪಂಡಿರ. ಈ ಬೆರಿಟೆ ಪೊಲೀಸರು ಒರಿಯನ ಬಂಧನ ಮಲ್ದಿರ. ದೇಶ ವಿರೋಧಿಗಳು, ಆ ದೇಶದ ವಿರೋಧಿಗಳು ಮತ್ತು ಭಯೋತ್ಪಾದನೆ ಮಾಡುವಂಥ ಈ ಎಲ್ಲ ಸಂಸ್ಥೆಗಳು ದೇ ವಾಂಟ್ ಟು ಡಿಕ್ಲೇರ್. ಆ ಡಿಕ್ಲರೇಷನನ್ನು ಈ ವಾಲ್ ರೈಟಿಂಗ್ ಗ್ರಫೈಟಿ ಅಂತ ಕರೀತಾರೆ. ಆ ಗ್ರಫೈಟಿ ಮುಖಾಂತರ ಬರೀತಾರೆ. ನಾವೆಲ್ಲ ನೋಡ್ಬೋದು, ಎಲ್ಲೆಲ್ಲಿ ಗಲಾಟೆ ಇದೆ ಎಲ್ಲ ಗ್ರಫೈಟಿ ಇರ್ತದೆ. ಅದು ಕಾಶ್ಮೀರ್ ಇರ್ಬೋದು, ಇರಾಕ್ ಇರ್ಬೋದು, ಇರಾನ್ ಇರ್ಬೋದು, ಈಜಿಪ್ಟ್ ಇರ್ಬೋದು, ಎಲ್ಲ ಡಿಸ್ಟರ್ಬ್ ಕಂಟ್ರಿಲಿ ಗ್ರಫೈಟಿ ರೈಟಿಂಗ್ ಇರುತ್ತೆ. ಅದೇ ಮಾದರಿ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನಮ್ಮ ಪೊಲೀಸರು ಅದರ ಈಗಾಗಲೇ ವಿಚಾರಣೆಯನ್ನು ನಡೆಸಿದ್ದಾರೆ. ಅತಿ ಶೀಘ್ರದಲ್ಲಿ ಅವರ ಬಂಧನ ಆಗ್ತದೆ ಅನ್ನೋಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ. ಅದರ ಹಿಂದೆ ಇರುವಂಥ ಯಾರಿದ್ದಾರೆ ಅದನ್ನು ಕೂಡ ಬೇರಿಸೋದಕ್ಕೆ ನಮ್ಮ ಪೊಲೀಸರಿಗೆ ನಾನು ಈಗಾಗಲೇ ಹೇಳಿದ್ದೀನಿ. ಆ ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ಹೋಗಿದ್ದಾರೆ. ಅಳಿವೆ ಬಾಕಿಲ್ಡ್ ನಡತಿನ ಶ್ರೀರಕ್ಷಾ ಪುದರ್ದ ಬೋಟ್ ಅವಘಡಡು ಕರಿದುಪೋಯಿನ ಮೀನುಗಾರನ ಕುಟುಂಬಗೂ ಸರ್ಕಾರ ಕುರಿನ 6 ಲಕ್ಷ ರೂಪಾಯಿ ಪಣವುದ ಚೆಕ್ಕನ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ ಜಿಲ್ಲಾಧಿಕಾರಿನ ಕಚೇರಿಡು ಪಟ್ಟಿಯರು. ಅಳಿವೆ ಬಾಕಿಲಿಡು ನಡತಿನ ಶ್ರೀರಕ್ಷಾ ಪುದರ್ದ ಬೋಟು ಅವಘಡಡು ಕರಿದುಪೋಯಿನ ಕ್ಲಿನ ಕುಟುಂಬಗೂ ರಾಜ್ಯ ಸರ್ಕಾರ 6 ಲಕ್ಷ ರೂಪಾಯಿ ಪರಿಹಾರ ಪಣವು ಕೊರ್ತುಂಡು. ಮೀನುಗಾರಿಕಾ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರ್ಲು ಕುಡ್ಲದ ಜಿಲ್ಲಾಧಿಕಾರಿನ ಆಫೀಸಿಡು ಈ ಪಣವನ್ನು ಪಟ್ಟಿಯರು. ಸರ್ಕಾರದ್ದು ನನಲಾತ್ ಸಕಾಯ ತಿಕ್ಕುಲಿಕ ಪುಣೆ ಪಂಡದು ಸಚಿವರು ಪಂಡಿರು. ಅಳಿವೆ ಬಾಕಿಲಿಡು ಮುರ್ಕು ದಿನ ಬೋಟುನು ದೆಪ್ಪರೆ ಸಂಬಂಧ ಪಡೆಯಿನ ಚಿತನ ಇಲಾಖೆ ತುರ್ತು ಕೆಲಸ ಮಲ್ಪೊಡುಂದು ಸಚಿವರು ಪಂಡಿರು. ಈದುಂಬು ಮೀನುಗಾರಿಕೆ ಪೊರ್ತುಡು ಜುವ ಕಳವಿನ ನಕ್ಲಿನ ಕುಟುಂಬದಕ್ಲಿಗೆ ಸರ್ಕಾರದ್ದು ತಿಕ್ಕುನ ಪಣವು ಸಕಾಯ ಕೂಡ್ಲೆ ತಿಕ್ಕುಲಿಕ ಮಲ್ಪು ಎಂದು ಸಚಿವರು ತಿಳಿಪಾಯಿರು. ನಿನ್ನೆ ನಾನು ಹೋದಾಗ ನಮಗೆ 6 ಲಕ್ಷ ಸರ್ಕಾರಿ ನಿಯಮ ಪ್ರಕಾರ ಸರಿ ಇದೆ. ಇಡೀ ಕುಟುಂಬ ಕೆಲವು ಕಡೆ ಅನಾಥರಾಗಿದೆ, ಕೆಲವರಿಗೆ ಸಣ್ಣ ಮಕ್ಕಳಿದ್ದಾರೆ, ಹಿರಿಯ ತಂದೆ ತಾಯಿದ್ದಾರೆ. ಇದನ್ನು ಹೆಚ್ಚುವರಿ ಕೊಡಬೇಕು, ಒಂದು 10 ಲಕ್ಷ ಕೊಡಬೇಕು ಅಂತೇಳಿ ಕೆಲವು ಮೀನುಗಾರರ ಪರವಾಗಿ ಕುಟುಂಬಗಳು ಮನವಿದ್ದಾರೆ. ಈಗಿರೋ ನಿಯಮಗಳ ಪ್ರಕಾರ ಗರಿಷ್ಠ ಅಂದರೆ 6 ಲಕ್ಷ ರೂಪಾಯಿ ನಾವು ಕೊಡಬಹುದು. ಅದಕ್ಕೋಸ್ಕರ ಬೆಳಿಗ್ಗೆ ಈ 6 ಲಕ್ಷ ರೂಪಾಯಿನ ನಾವು ಹಸ್ತಾಂತರ ಮಾಡಿದ್ದೇವೆ. ಇನ್ನೊಂದು ವಾರದಲ್ಲಿ ನಾನು ಮತ್ತು ರಾಜ್ಯಾಧ್ಯಕ್ಷರು, ಶಾಸಕರು, ಮುಖ್ಯಮಂತ್ರಿಗಳ ಭೇಟಿಯಾಗಿ ಇನ್ನು ಅದಕ್ಕೆ 4 ಲಕ್ಷ ಸೇರಿಸಿ 10 ಲಕ್ಷ ರೂಪಾಯಿ ಯಾರೇ ತೀರಿ ಹೋದರೂ ಕೂಡ ನಮ್ಮ ಇಲಾಖೆಯ, ನಮ್ಮ ಜಿಲ್ಲೆಯ ಅಣ್ಣ ತಮ್ಮಂದರು ಅಂತ ತಿಳ್ಕೊಂಡು ಕೆಲಸಗಳು ಮಾಡಬೇಕು. ಮುಂದೂ ಕೂಡ ಏನೇ ನಮ್ಮ ಇಲಾಖೆ ಅಂತ ಅವರಿಗೆ ಸಹಕಾರ ಸಿಗ್ಬೋದು, ಏನೇನು ಸಹಾಯ ಸಿಗ್ಬೋದು ಅನ್ನೋದು ಯೋಚನೆ ಮಾಡಿ ಅವರ ಇಡೀ ಕುಟುಂಬಕ್ಕೆ ನಮ್ಮ ಸರ್ಕಾರ ಏನೇನು ಸಹಾಯಗಳು ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನೂ ಮಾಡ್ತೀವಿ.
ಈ ಪೊರ್ತುಡು ಮೀನು ಪತ್ತುನಕ್ಲೆನ ಸಂಘದ ಮುಖಂಡರ್ನಕ್ಲು ತನಕ್ಲೆನ ಬೇಡಿಕೆಲೆನ ಸಚಿವರೇ ಎದುರು ದಿಯರು. ಸಂಸದರು ನಳಿನ್ ಕುಮಾರ್ ಕಟೀಲ್, ಶಾಸಕರು ವೇದವ್ಯಾಸ್ ಕಾಮತ್, ಜಿಲ್ಲಾಧಿಕಾರಿ ರಾಜೇಂದ್ರ ಕೆವಿ ಈ ಪೊರ್ತುಡು ಒಟ್ಟಿಗಿದ್ದರು. ಕುಟ್ಲದ ವಿಜಯ್ ಸರ್ಕ್ಯೂಟ್ ಹೌಸ್ ಮಾರ್ಗದ ಅಪಾರ್ಟ್ಮೆಂಟ್ ಮಿತ್ತು ಉಗ್ರವಾದಿ ಗೋಡೆ ಬರವು ಬರೀನ ಆರೋಪಿನ ಪೊಲೀಸರು ಪತ್ತದೇರು. ತೀರ್ಥಹಳ್ಳಿದ ನಜೀರ್ ಮೊಹಮ್ಮದ್ ಬಂಧನಾಯಿನ ಆರೋಪಿಯಾದುಲ್ಲೆ. ಕುಟ್ಲದ ವಿಜಯ್ ಸರ್ಕ್ಯೂಟ್ ಹೌಸ್ ಮಾರ್ಗದ ಬರಿತ ಅಪಾರ್ಟ್ಮೆಂಟ್ ಗೋಡೆದ ಮಿತ್ತು ಬುಡ್ಚಾಂದಿನ ವಿಷಯ ಬರೆದು ಕುಟ್ಲದ ನರಮಾನಿಲೆಗೂ ಪೋಡಿಗೆ ಉಂಟು ಮಲ್ತಿದ್ದಿತ್ತಿನ ಉಗ್ರವಾದಿ ಗೋಡೆ ಬರವು ಬರಿತಿನ ಆರೋಪಿಲು ಪೊಲೀಸರನ್ನ ಬಲಿಕ್ ಬುಡ್ದೇರು. ಕೋರ್ಟ್ ಕೈತಲ್ದ ಪರ ಪೊಲೀಸ್ ಔಟ್ ಪೋಸ್ಟ್ ದ ಕೈತಲು ತೋಜಿದ ಬೈದಿನ ಉಗ್ರವಾರದ ಪ್ರಕರಣಗೂ ಸಂಬಂಧಪಡೆಯಿನ ತೀರ್ಥಹಳ್ಳಿ ಮೂಲದ 25 ವರ್ಷ ಪ್ರಾಯದ ನಜೀರ್ ಮೊಹಮ್ಮದ್ನ ಪೊಲೀಸರು ಪತ್ತದೇರು. ಆಯ ಕುಡ್ಲಡು ಆನ್ಲೈನ್ ತೆನಸ್ಪಟ್ಟನ ಬೇಲೆ ವೆನೊಂದಿತ್ತೆ ಎಂದು ತೆರೆದು ಬೈದಡು. ಮೊಬೈಲ್ ದಾಖಲದ ಆಧಾರಡು ಪೊಲೀಸರು ನಜೀರ್ನ ಪತ್ತದೇರು. ನಜೀರ್ನ ಬೈಕ್ಡ ಆಯನೊಟ್ಟಿಗೆ ಬತ್ತದ ಗೋಡೆದ ಮಿತ್ತು ಬೊಡ್ಚಾಂದಿ ಬರೇನ ಕುಡೋರಿಯನ್ನು ಪತ್ತರೆ ಪೊಲೀಸರು ಬಲೆ ಬಿಚ್ಚಿದರು. ಒಡಿಪು ಕೃಷ್ಣ ಮಠದ ಆನೆ ಬಾಕಿಲ್ದ ಕನ್ನಡ ತರೆಬರವು ಮಾಯಾದಿತ್ತಂಡ ಒಡಿಪುದ ಜನಮಾನ್ಯನ ಏವರ ಹೆಚ್ಚಾಯಿ ನೆಡ್ತವರ ಅದಮಾರು ಮಠದ ಒತ್ತಾಯದ ಮಿತ್ತು ಪಿರಮೂರ್ತು ಬೈದಂಡು. ಒಡಿಪು ಕೃಷ್ಣ ಮಠದ ಆನೆ ಬಾಕಿಲ್ದ ಕನ್ನಡ ಇತ್ತಿನ ಪುದರ್ದ ತರೆಬರವು ಮಾಯಾತಿನವು ಒಡಿಪುದ ಜನಮಾನ್ಯಲಿಗೆ ಬಾರಿ ಬೇಜಾರು ಏವರ ಉಂಡು ಮಂತದಿತ್ತಂಡು. ಕನ್ನಡದ ತರೆಬರವು ಮಾಯಾತಿನಿ ಒಡಿಪುದ ನಾಗರಿಕರು ಭಾರಿ ವಿರೋಧ ತೋಚಾದಿತ್ಯರು. ಒಡಿಪುದ ಜನಮಾನ್ಯನ ಒತ್ತಡ ಹೆಚ್ಚಾಯಿ ನೀಡ್ತವರ ಮಠದ ಆಡಳಿತ ಮಂಡಲದಕ್ಲು ಗುರುವಾರ ಕನ್ನಡದ ಪುದರ್ದ ತರೆಬರವನ್ನು ಪಿರ ಅವೇ ಬಾಕಿಲ್ಡ್ ಪಾಡದ ವಿವಾದನು ಉಂಟಾಯರು. ಮಠದ ಎತ್ತರದ ಗೋಪುರದ ಕನ್ನಡದ ಬರವುದ ತರೆಬರವು ಪರ್ಯಾಯ ಅದಮಾರ್ ಮಠದ ಒತ್ತಾಯದ ಮಿತ್ತು ಪಿರ ಅವಿಯಜಾಗಿಡು ಪಾಡ್ದಿರು. ಗೋಪುರದ ಉಲಯದ ಮೇಟ್ ಸಂಸ್ಕೃತ ಬುಕ ತುಳು ಬರುವುದ ತರೆಬರವುಂಡು. ಕೇಂದ್ರ ಸರ್ಕಾರ ದೇಶದ ಬೆನ್ನಿದಾಕಲು ಜನಮಾನ್ಯನ ಪರಿಸ್ಥಿತಿ ತೆರೆದು ಕಾಯ್ದೆಯನ್ನು ಜಾರಿಕ ನೋಡು ಬಡವರ ಬಂಜಿಗ ಆಕರೆ ಬಲ್ಲಿಂದ ಶಾಸಕರು ಯುಟಿ ಖಾದರ್ ಪಂತರು ಆರು ಕುಡ್ಲಡ್ ಸುದ್ದಿ ಕುಟ್ಟುಡು ಪಾತಿರಿಯರು. ಶಾಸಕರು ಯುಟಿ ಖಾದರ್ ಕುಡ್ಲಡ್ಲಿ ತಿತ್ತಿನ ಸುದ್ದಿ ಕುಟ್ಟೋಡು ಪಾತಿರ್ದು ಇತ್ಯದ ಸರ್ಕಾರ ಬೆನ್ನಿ ದಾಖಲೆಗೆ ಕಷ್ಟ ಹಾಪಿಲೆಕ ಬಡವರ ಬಂಜಿಗೆ ಪೆಟ್ಟುಪಾಡಿನಂಚಿನ ಕೆಲಸ ಮಲ್ತೊಂದುಂಡು. ಬೆನ್ನಿ ದಾಖಲು ಕೃಷಿ ಮಸೂದೆ ಕಾಯ್ದೆದ ಬಗ್ಗೆ ಅಸಮಾಧಾನೋಡು ಪ್ರತಿಭಟನೆ ಮಲ್ತೊಂದುಲ್ಲೇರು. ಬೆನ್ನಿ ದಾಖಲೆಗೆ ಸರ್ಕಾರ ಕಷ್ಟ ಕೊರೊಂದುಂಡು ತಂಕ್ಲೆನ ಹಕ್ಕುಗಾದ್ರ ಬೆನ್ನಿ ದಾಖಲು ಪೊರಂಬಾಟ ಮಲ್ತೊಂದುಲ್ಲೇರು. ಅಕ್ಲಿಗೆ ನ್ಯಾಯ ತಿಕ್ಕೋಡು ಅಳಿವೆ ಬಾಕಿಲ್ಡು ಬೋಟುದರಂತುಡು ತೀರ್ದು ಪೋಯಿನಕ್ಲ ಕುಟುಂಬಗೂ ಸರಿಯಾಯಿನ ಪರಿಹಾರ ಕೊರಡೊಂದು ಒತ್ತಾಯ ಮಲ್ತೇರ. ಭಾರತ ದೇಶದ ಕೇಂದ್ರ ಸರ್ಕಾರದ ಪ್ರಜಾಪ್ರಭುತ್ವವಾಗಿರುವ ಆಡಳಿತವನ್ನು ನಡೆಸುವುದಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸಿಕೊಡ್ತಾ ಇದೆ. ಅವರು ಕೇಳುವಂಥ ಬೇಡಿಕೆಗಳೇನು ಅದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಬಹುಶಃ ಅದನ್ನು ಸರಿಪಡಿಸಿಕೊಂಡು ಅವರಿಗೆ ಇನ್ನಷ್ಟು ಉತ್ತಮವಾಗಿ ವ್ಯವಸಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವುದು ಎಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ. 130 ಕೋಟಿ ಜನಸಂಖ್ಯೆ ಆದರೂ ಕೂಡ ಈ 130 ಕೋಟಿ ಜನಸಂಖ್ಯೆ 3 ಹೊತ್ತಿನ ಊಟ ಮತ್ತು ವಿದೇಶಕ್ಕೆ ರಫ್ತು ಮಾಡುವಂತಹ ಶಕ್ತಿ ಬಂದಿದ್ರೆ ನಮ್ಮ ದೇಶದ ರೈತರು ಕೊಟ್ಟಂತ ಕೊಡುಗೆ ನೆಹರು ಅವರ ಹಸಿರು ಕ್ರಾಂತಿ ಯೋಜನೆ ಫಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ರೈತರನ್ನು ಈ ರೀತಿ ದಬ್ಬಾಳಿಕೆ ಮಾಡಿದರೆ ಭವಿಷ್ಯದಲ್ಲಿ ಬಹುಶಃ ಭಾರತದ ಭವಿಷ್ಯ ಯಾವ ರೀತಿ ಇದೆ ಅಂತ ನಾವು ಆಲೋಚನೆ ಮಾಡಬೇಕು. ಇದನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸಿ ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ. ರೈತರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಕೇಂದ್ರ ಸರ್ಕಾರ ಈ ದೇಶ ಜನಸಾಮಾನ್ಯ ಭಾವನೆಗಳು ಮತ್ತು ನೋವುಗಳೇನಿದೆಯಾ ಅದನ್ನು ಅರ್ಥ ಮಾಡಿಕೊಂಡು ಬಹುಶಃ ಸರ್ಕಾರ ನಡೆಸಬೇಕು ಹೊರತು 2-3 ಶ್ರೀಮಂತರು ಮತ್ತು ಹಣವಂತರು ಮತ್ತು ಬಂಡವಾಳಶಾಹಿಗಳಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಕೊಡಬಾರ್ದು ಅಂತ ಹೇಳಿ ನಾವು ಇವತ್ತು ಒತ್ತಾಯ ಮಾಡಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್ ಒಟ್ಟಿಗಿದ್ದರು. ಅಳಿವೆ ಬಾಕಿಲ್ಡ್ ನಡತಿನ ಬೋಟ್ ಅವಘಡಡು 14 ಜನನ ರಕ್ಷಣೆ ಮಲ್ದಿನ ಬೇಂಗ್ರೆದ ನಿಜಾಮುದ್ದೀನ್ ತನ್ನ ಜೀವದ ಅಂಗ ಬಿಡ್ದು ಪುಣೆತೆರು ಅರಿನ್ ನಮ್ಮ ಕುಡ್ಲ ಪಾತಿರ್ಪಾನಗ ಆರು ಇಂಚ ಪಂತೆರು. ಅಳಿವೆ ಬಾಕಿಲ್ಡ್ ಮುರ್ಕುದಿತ್ತಿನ ಶ್ರೀ ರಕ್ಷಾಪುದರ್ದ ಬೋಟ್ ದುರಂತೊಡ್ದು ತೀರ್ದು ಪೋಯಿನ ಬಕ ಬಚಾವತಿನ ಮೀನುಗಾರರನ್ನು ತನ್ನ ಜೀವದ ಅಂಗದಿದ್ದು ಸಮಯಗೂ ತಕ್ಕ ಸಾಸುಡು ರಕ್ಷಣೆ ಮಲ್ದಿನ ಬೇಂಗ್ರದ ಜವನೆ ನಿಜಾಮುದ್ದೀನ್ನ ಸಾಸದ ಬೇಲೆಗೆ ಮಾತಿರ್ಲ ಮೆಚ್ಚಿಗೆ ತೆರಿಪಾದಿರ. ನಿಜಾಮುದ್ದೀನ್ನ ಒಟ್ಟಿಗೆ ದೋಸ್ತಿಲಾಯಿನ ಈಜಾಜ್ ಶರಫತ್ಲ ಸಹಾಯ ಕೊಡ್ದಿತ್ತೆರ. 25 ಜನ ಮೀನು ಪತ್ತನ ಬೇಲೆ ದಾಖಲೆನ್ ಜಿಂಜ ಒಂದು ಮೀನು ಪತ್ತರ ಪಿದಾಡ್ದಿತ್ತಿನ ಬೋಟು ಬಯ್ಯ 7 ಗಂಟೆ ಪೊರ್ತುಗು ಪಿರಬನ್ನಗ ಈ ಅವಘಡ ನಡತದಿತ್ತಂಡ. ಅಪಾಯದ ಸೂಚನೆ ತಿರೆನ ನಿಜಾಮುದ್ದೀನ್ ಪರ್ಸನ್ ಕಟ್ಟಿದನ ಡಿಂಗಿ ಓಡದ ಬಲ್ಲನ ಕೂಡ್ಲೆ ತನ್ನ ದೋಸ್ತಿಲೆನ ಸಕಾಯುಡು ಚೂರಿಡು ತುಂಡು ಮಲ್ತದ ನೀರಿಗೆ ಬುಡ್ದಿತ್ತಿನ ಮೀನುಗಾರರನ್ನು ಓಡ ಮಿತಾರ್ಪವರೇ ಸಾಯ ಮಲ್ತದ ಪಾಕ ಜುವಲೆನು ಒರಿಪಾದಿತ್ತೆರ.
ಆಜ್ ಜನಕ್ಕೆ ಓಡಮಿತರ್ಯರ ಒಂದೇ ಜೀವ ಕಳೆವಂದಿರಂದು ನಿಜಾಮುದ್ದೀನ್ ಬೇಚರಟ್ ಪನ್ಪೆರ ಚಾಮುಂಡೇಶ್ವರಿ ಪುದರ್ದ ಪರ್ಸಿನ್ ಬೊಟ್ಟದಕ್ಲು ಸಾಯ ಮಲ್ದಿರ ಕೋಸ್ಟ್ ಗಾರ್ಡ್ ತುರ್ತು ಕಾರ್ಯಾಚರಣೆ ಮಲ್ದನ ಒರಿದಿನ ಮೀನುಗಾರರನ್ನ ಜೀವ ಉರಿದು ಪಂದು ನಿಜಾಮುದ್ದೀನ್ ಪಂತಿರ ಬದಿಮಾರ ಗ್ರಾಮಡು ತನಕ ಸೇರ್ದಿನ ಜಾಗೆನ ವಾಲ್ಟರ್ ಮಸ್ಕರಿನಸ್ ಸರ್ವೇರ್ನ ಒಟ್ಟಿಗೆ ಸೇರ್ದು ಉಲಯಪಾಡಿರೆ ತುವಂದುಲ್ಲೆರಂದು ಎವರೆಸ್ಟ್ ಪೆಂಟು ಬಂಟ್ವಾಳ ತಹಸೀಲ್ದಾರರಿಗೆ ದೂರು ಕೊಡ್ತೀರ ಬದಿಮಾರ ಗ್ರಾಮಡು ತನಕ ಸೇರ್ತಿನ ಜಾಗೆನ ಬೇತವರಿ ಅಕ್ರಮ ಆದ ಕಳುಗುಡ್ತ ತೋಜಾದ ಜೆಸಿಬಿ ಮುಖಾಂತರ ಜಾಗದ ಸುತ್ತಲ್ದ ತಡೆಬೇಲಿನ ಸರ್ವೇಯರ್ ಒಟ್ಟು ಸೇರ್ದು ಗರ್ತುಪಾಡ್ನತ ಇರೋದ ಬಂಟ್ವಾಳದ ಸರ್ವೇಯರ್ನ ವಿರುದ್ಧ ತುರ್ತು ಕ್ರಮ ದತನುಡೊಂದು ಬಲ್ಯ ಗ್ರಾಮದ ಎವರೆಸ್ಟ್ ಪಿಂಟು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತಾರೆ. ಬಂಟ್ವಾಳ ತಹಸೀಲ್ದಾರ್ ಬೊಕ್ಕ ಭೂಮಿದ ದಾಖಲೆ ತುಪ್ಪಿನ ಸಹಾಯಕ ಅಧಿಕಾರಿಗಾರು ದೂರು ಕೊಡ್ದು ತನಕ ಸೇರ್ದಿನ ಜಾಗೆನು ಉಲಯಪಾಡ್ಯರೆ ಪಿದಾರ್ದಿನಕ್ಲ ವಿರುದ್ಧ ಕಠಿಣ ಕ್ರಮದ ತೊನೆಯರೆ ಒತ್ತಾಯ ಮಲ್ದಿರ. ಡಿಸೆಂಬರ್ 1 ತನ್ನ ಜಾಗಿನ ಸರ್ವೆ ಮಲ್ಪರೆ ಉಂಡು ಪಂದು ಸರ್ವೇಯರ್ ಮಂಜೇಗೌಡ ಎಲ್ಪಿ ಸರ್ವೆ ಮಲ್ಪರೆ ಪಣೋದೆತ್ತೊಂದು ನೋಟಿಸ್ ಕೊಡ್ದಿತ್ತಿರ. ತನ್ನ ಜಾಗಿಡ್ ಅರ್ಜಿದಾರೆ ವಾಲ್ಟರ್ ಮಸ್ಕರಿನಸ್ ಅರಿಗೆ ಸೇರ್ದಿನ ಜಾಗೆ ತನ್ನ ಜಾಗದ ಉಲಯುಂಡೊಂದು ಗಡಿಗುಡ್ತ ಪಾಡ್ದು ತನ್ನ ಜಾಗಿಗೆ ಅಕ್ರಮವಾದ ಪೊಗ್ಗುದು ತಡಬೇಲಿ ನಾಶ ಮಲ್ದಿರು ಸುಮಾರು 1 ಲಕ್ಷದಾತ ನಷ್ಟ ಆತಂಡು ಸರ್ವೇಯರ್ನ ವಿರುದ್ಧ ಕ್ರಮದ ತುನುಡೊಂದು ಪಿಂಟು ಒತ್ತಾಯ ಮಲ್ದಿರು. ಬೆಳಿಗ್ಗೆ ವಾಲ್ಟರ್ ಮಸ್ಕರೇನಿಯಸ್ ಮತ್ತು ರಾಬ್ಬಿ ಅವರ ಮಾಲಕರು ಬಂದು ಈಟೇಚನ್ನು ಇಳಿಸಿ ಇಲ್ಲಿ JCBಯನ್ನು ಇದು ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ನಾನು ತೆಗಿಬೇಡ ಅಂತ ಹೇಳಿದ್ದಕ್ಕೆ ಸಹ ಇದು ಮಾಡಿ ಇದು ಬಲಾತ್ಕಾರದಿಂದ ಇದು ಮಾಡಿ ಇದು ಮರಗಳನ್ನೆಲ್ಲ ತುಂಡು ಮಾಡಿ ಆಚೆ ಈಚೆ ಇದು ಬಿಸಾಡಿದ್ದಾರೆ. ನನಗೆ ಹೊಡಿಲಿಕ್ಕೆ ಸಹ ಬಂದಿದ್ದಾರೆ ಅವರು. ಇದು ದೊಣ್ಣೆ ತೆಗೆದುಕೊಂಡು ಮತ್ತು ದೊಣ್ಣೆ ತೆಗೆದುಕೊಂಡು ಮತ್ತೆ ಪುನಃ ತೆಗಿಬೇಡ ದೊಣ್ಣೆ ಆಚೆ ಇಡು ಮತ್ತೆ ಅದು JCB ಆಚೆ ಕೊಂಡೋಗು ಅಂತ ಹೇಳಿದೆ. ಹಾಗೆ ಸಹ ಕೇಳಲಿಲ್ಲ. ಮತ್ತೆ ಪುನಃ ಬಂದು ಅಲ್ಲಿ ಬಲಾತ್ಕಾರ ಮಾಡಿ ಅಲ್ಲಿ ಹೊಂಡ ತೆಗಿದ್ದಾನೆ. ಸರ್ವೇಯವರು ಬಂದು ಅಳತೆಗೆ ಅಂತ ಬರ್ತಾರೆ ಅಂತ ಹೇಳಿದರು. ಬಂದು ಅವರು ಸರ್ವೆ ಅಂತ ಬಂದು ಇದು ಉದ್ದಕ್ಕೆ ಹೋದರು. ಉದ್ದಕ್ಕೆ ಇಡೀ ತೋಟದಲ್ಲಿ ತಿರುಗಿ ಮತ್ತು ಇಲ್ಲಿಂದ ಸ್ವಲ್ಪ ಇಲ್ಲಿಗೆ ಸಂಕಳ ಇದು ಮಾಡಿದರು. ಮತ್ತು ಎಲ್ಲಿ ಅಂತ ನೋಡಿಸಿಲ್ಲ. ನನಗೆ ಅವರು ನನ್ನ ಸ್ಥಳ ತೋರಿಸಿ ಅಂತ ಹೇಳಿದೆ. ನನ್ನ ಸ್ಥಳ ತೋರಿಸಲಿಕ್ಕೆ ಬರಲಿಲ್ಲ ಅವರು ಸಹ ಎಂತ ಸಹ ಮಾಡಲಿಲ್ಲ. ಆದ ನಂತರ ಅವರು ಸಂಜೆ 5 ಗಂಟೆವರೆಗೆ ಇದ್ದು ಎಂತ ಮಾಡಲಿಲ್ಲ. ನನಗೆ ಎಂತ ಮುಟ್ಬಾರ್ದು ಅಂತ ಹೇಳಿದೆ ನಾನು. ಹಾಗೆ ನನಗೆ ಈ ಸರ್ವೆ ನಂಬರ್ ನನ್ನದಲ್ಲ, ಇದು ಸರ್ವೆ ನಂಬರ್ ನನ್ನ ಸರ್ವೆ ನಂಬರ್ ಇದು ತೋರಿಸಿ ಬೇರೆ ಸರ್ವೆ ನಂಬರಿಂದ ಇದು ಮಾಡಿದ್ದಾರೆ ಅವ್ರದ್ದು. ಆದ ಕಾರಣದಿಂದ ಇವತ್ತು ಬೆಳಿಗ್ಗೆ ಬಂದು ಪುನಃ ಅವರು JCB ತೆಗೆದುಕೊಂಡು ಬಂದು ಇದು ಬೆಳಿಗ್ಗೆ ಒಡಿಪುಡಿ ಇತ್ತೆ ಪೊಂಜೋಲೆನ ಕಂಟೆಲ್ದ ಸರಕಂಡನವು ಜಾಸ್ತಿ ಆತಂಡ ಪೊಲೀಸ್ ತಾಕ್ಲು ಕೂಡ್ಲೆ ಗುಮನ ಕೊಡ್ದು ಈ ಕಲ್ವೆರೆ ಚೆಲ್ಲುಬೇಲೆನು ಒತ್ತ ಉಡಾತಂಡ ಅಂದ್ ಓಲು ಪೊಲೀಸ್ ತಕ್ಲು ಎಡ್ಡೆ ತನ್ನಟು ನಿಷ್ಟೆಡ್ ಬೇಲೆ ಬೆನ್ಪರ ಅಪಗ ಕಲ್ವೆರೆಗ್ ದಗೆ ಕೋರೆರೆಗ್ ಕೆರ್ಪಿ ಕೆಂಗುಡೆರೆಗ್ ಪೋಡಿಗೆ ಪುಟ್ಟುಂಡು ಅಪರಾಧ ಕೊಲೆ ಸುಲಿಗೆಲು ಗಲಾಟೆಲ್ಲ ಕಮ್ಮಿ ಆಪುಂಡು. ಲಾಕ್ಡೌನ್ ಪೊರ್ತುಡು ಬೊಡ್ಚಾಂದಿ ಬೇಲೆಲು ಪೂರ ಉಂತದಿತ್ತಂಡು ಆಂಡ ಲಾಕ್ಡೌನ್ ಕಮ್ಮಿ ಐಲೆಕ್ಕನೆ ಕೆರ್ಪಿನ ಸುಲಿಗೆ ದರೋಡಲು ಲಕ್ಕವನವು ಹೆಚ್ಚ ಒಂದು ಬೈದಂಡು. ಒಡಿಪುಡು ಇಂಚಿನ ಕ್ರಿಮಿನಲ್ ಕೇಸುಲು ಕಮ್ಮಿ ಆದ ಜನಕುಲು ಪೋಡಿಗೆ ತಂತೆ ಎತ್ತೆರು ಆಂಡ ಇತ್ತೆ ಒಡಿಪುಡು ಪೊಂಜುಲೆನ ಸರಕಂಡನವು ಜಾಸ್ತಿ ಅವನುಂಡು. ಬೆತ್ತಡ್ಡಿ ಬತ್ತೆ ಬೆತ್ತಡ್ಡಿ ಎಂಕ್ ಮಂಡೆ ತೋಜಿನ ತೂದಿ ಅನ್ಪಿರ ತೂ ಒಡ್ಡ ಏನನ್ನ ರಡ್ಡು ಕೈಟ್ ಅರಂಟದ ಅಡ್ಡ ಪಾಡು ಪೊಯ್ಯೋಡು ಕೋಂತುದಿ ಏನನ್ನ ಬಕ್ಕ ಏನು ಮಲ್ದೆ ಹೆಂಗೆ ಗೊತ್ತಾತಜಿ ಅವನ ಕಂಟಿನ ಕತ್ತದ ಪಸಂ ಪೋಯಿ ಹೆಂಗೆ ಒರಿಯೇ ತೋಜಿದ್ದೀನಿ ಬಕ್ಕ ಜನ ಹೆಂಗೆ ಗೊತ್ತಜ್ಜಿ ಎಂಕ ಗೊತ್ತಿಲ್ಲ ಅಂದಾಜು ರಾಜವು ಅಗ್ಲಿ ಬಾಯಿ ಏನಪ್ಪ ಕುಂಟು ಒಂದು ಮಂದಿ ತುಂಡು ಅವು ಪಸದೆರದಾನೆ ಹೆಂಗೆ ಗೊತ್ತಾತಿ ಕಲ್ಕೆಲ್ಲ ಸರಬೋದು ಜಂಗ್ ಬಕಾಯಿ ಬುಡ್ದು ಪೋಯಿ ಬಕ್ಕ ಹೆಂಗೆ ಕಲ್ಕಿ ಜನ ಒಟ್ಟಾರೆ ಆ ಪೊರ್ತುಡಿ ಎಲ್ಲ ಜನ್ಮಕ ಎನ್ನ ಮಗ್ಗೇನೆ ಪಾರ್ವತ್ತೀನಿ ಪಾರ್ಬನ್ನ ಆಯ್ ಬುಡ್ದು ಬರ್ತಿದ್ದೆ ಇಲ್ಲಲೆಡು ಒಡ್ತೊಡ್ತಿ ಒಪ್ಪುನ ಪೊಂಜೋಲು ಅಂಚನೆ ಕಾಣೆ ಬೊಕ್ಕ ಬಯ್ಯದ ಪುರ್ತುಡು ಪಿದೈ ಪೊಯರ್ಲ ಪೊಂಜೋಲು ಪೋಡಿಯೊಂದುಲ್ಲೆರು ಮೀನು ಮಾಡ್ದು ಜೀವನ ಕರಿತೊಂದಿತ್ತಿನ 55 ವರ್ಷ ಪ್ರಾಯದ ಯಮುನ ಅಂಚನೆ ಒಡಿಪು ಶೀರ್ವಾದ 72 ವರ್ಷ ಪ್ರಾಯದ ವಸಂತಿ 55 ವರ್ಷ ಪ್ರಾಯದ ಒಡಿಪುದ ಶಕುಂತಲ ಮಕ್ಳೆನ ಕಂಟೆಲ್ದ ಬಂಗಾರದ ಸರಕ್ಲೆನ ಕಲ್ವೇರು ಒಯ್ತದ ಪದ್ರಡಾದಿತ್ತೆರು. ಸಾಯಂಕಾಲ ಇಲ್ಲೇ ಇದ್ದೆ ನಾನು ಬಂದು ನೀರಿಲ್ಲ ಒಂದು ಜೊಮ್ಮ ನೀರು ಕೊಡು ನನಗೆ ಕೊಟ್ಟೆ ಹೊರಗೆ ಬಂದು ನನ್ನ ಹಿಂದಿಂದ ಬಂದು ಖಾರ ಮಾಡಿ ತುಂಡು ಮಾಡಿ ಕೊಂಡೋದು ಮತ್ತು ಏನಿಲ್ಲ ಸೀದಾ ಒಳಗೆ ಹಿಂದಿಂದ
4 ಪೌಂಡ್ 4 ಪೌಂಡ್ ಇತ್ತು, ಇನ್ನೇನಿಲ್ಲ. 4 ಪೌಂಡ್ ಚಿನ್ನ ಇತ್ತು ಕೊಂಡದ್ದು ಪೂರ ಎಲ್ಲಿದ್ದು. ಹೌದು, ಅವನಿಗೆ ಗೊತ್ತುಂಟು, ನಾನು ಒಬ್ಬಳೇ. ರಿಕ್ಷಾದಲ್ಲಿ ಇಳಿದು ಬರುವಾಗ ಇಲ್ಲಿ ಬೈಕಿನವನು ಬಂದು ಚೈನ್ ತೆಗೆದಾಯ್ತು. ಅವರು ಒಬ್ಬನೇ ಇದ್ದದ್ದು ಬೈಕಲ್ಲಿ. ಅವನು ನನ್ನ ಹಿಂದಿಂದ ಬಂದು ಮುಂದೆ ಬಂದು ಟರ್ನ್ ಹಾಕಿ ಅಲ್ಲಿ ನಿಂತ್ಕೊಂಡಿದ್ದು ಬೈಕ್ ಹಾಳಾಗಿದ್ದ ರೀತಿಯಲ್ಲಿ ಇದು ಆ್ಯಕ್ಟ್ ಮಾಡ್ತಿದ್ದ. ಮಾಡಿ ಒಂದು ಸ್ವಲ್ಪ ಹೊತ್ತು ನಾನು ಒಂದು 4 ಹೆಜ್ಜೆ ಮುಂದೆ ಬಂದಿದ್ದೇನೆ ಅಷ್ಟೇ, ಹಿಂದಿಂದ ಬಂದು ಕುತ್ತಿಗೆಯದ್ದು ತೆಗೆದದ್ದು, ಅದು ಕಟ್ಟಾಯಿತು. ನಾನು ಬೊಬ್ಬೆ ಹಾಕುವಷ್ಟರಲ್ಲಿ ಅವನು ಬೈಕ್ ಹತ್ತಿ ಓಡಿ ಹೋಯಿತು. ಅವನು ಅಂತ ಹೇಳಿದರೆ ಸರಿ, ಜೀವ ಎಲ್ಲ ಸರಿ ತೋರ ಇದ್ದಾನೆ. ಮತ್ತು ಬಿಳಿ ಶರ್ಟಿಗೆ ನೀಲಿ ಕಲರ್ ಚೆಕ್ಸ್ ಬಂದಿದೆ ಲೈನಾಗಿ. ಮತ್ತು ಬೈಕೆಲ್ಲ ನನಗೆ ನೋಡಲಿಲ್ಲ, ನಾನು ನಂಬರ್ ನೋಡಲಿಲ್ಲ, ಏನಿಲ್ಲ. ಈತನೆಟ್ಟಲ ಸರಕಲ್ವಿರ ತಿಕ್ಕಂದಿನವು ಒಡಿಪದ ನಾಗರಿಕರಿಗೆ ಪೋಡಿಗೆಡು ಬದುಕಲೆಕ್ಕ ಮಲ್ತದಂಡು. ಕೇಂದ್ರದ ವಿರುದ್ಧ ಬೆನ್ನಿದಾಕ್ಲಿನ ಪ್ರತಿಭಟನೆ ಹೆಚ್ಚಾಯಿಲ್ಲಕ್ಕನೆ ಬೆನ್ನಿದಾಕ್ಲಿಗೆ ಬೆರಿಸಾಯ ಕುರಿಯರೆ ಟ್ರಕ್ ದನಿಕ್ಲ ದುಂಬು ಬೈದಿರು. ಕೇಂದ್ರದ ವಿರುದ್ಧ ಬೆನ್ನಿದಾಕ್ಲು ಸುರುಮಾಲ್ದಿನ ಪ್ರತಿಭಟನೆ ನನಲ ದುಂಬರಿದಂಡ. ಇತ್ತೆ ಟ್ರಕ್ ಮಾಲಕರ್ಲ ಬೆನ್ನಿದಾಕ್ಲಿಗೆ ಬೆರಿಸಾಯ ಕೊಡ್ದು ಪ್ರತಿಭಟನೆಗೆ ಜೈದೇರು. ಉತ್ತರ ಭಾರತದ ಸರಕು ಸಾರಿಗೆ ವಾಹನದ ಮುಖ್ಯ ಸಂಸ್ಥೆ AIMTC ಬೆನ್ನಿದಾಕ್ಲಿಗೆ ಬೆಂಬಲ ಕೊಡ್ದು ಡಿಸೆಂಬರ್ 8 ವಾಹನ ಸಂಚಾರ ಬಂದ್ ಮಲ್ಪ ಅಂದು ಕೇಂದ್ರಗೂ ಎಚ್ಚರಿಕೆ ಕೊಡ್ತುಂಡು. ತೆನಸು ಪೂರೈಕೆ ಮಲ್ಪನ ಮಲ್ಲ ವಾಹನಲ್ಲ ನೆಕ್ ಬೆರಿಸಾಯ ಕೊಡ್ತುಂಡು. ಲಾರಿ ಮಾಲೀಕರ್ಲ ಡಿಸೆಂಬರ್ 8 ಬಂದ್ ಮಲ್ಪ ಅಂದು AIMTC ಕೋರ್ ಕಮಿಟಿ ಗುರ್ಕಾರ್ಯರು ಬಾಲ್ ಮಲ್ಕಿತ್ ಸಿಂಗ್ ತಿರಿಪಾದಿರು. ಇತ್ತೆ ಕುಡರನಿತ ಮಲ್ಲ ಸುದ್ದಿಲು. ಕುಟ್ಲದ ವಿಜಯ್ ಸರ್ಕ್ಯೂಟ್ ಹೌಸ್ ಮಾರ್ಗದ ವರಿಟ್ ಅಪಾರ್ಟ್ಮೆಂಟ್ ಗೋಡಿಡು ಉಗ್ರವಾದ ಬರೋಬರಿ ನಕ್ಲಮಿತ್ತು ಕಠಿಣ ಕ್ರಮ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ. ವಿಜಯ್ ಸರ್ಕ್ಯೂಟ್ ಹೌಸ್ ಮಾರ್ಗದ ಅಪಾರ್ಟ್ಮೆಂಟ್ ಗೋಡೆದ ಮಿತ್ತು ಉಗ್ರವಾದಿ ಬರಹ. ಆರೋಪಿ ತೀರ್ಥಹಳ್ಳಿ ಮೂಲದ ನಜೀರ್ ಅಹಮದ್ ಬಂಧನ. ಒಡಿಪು ಕೃಷ್ಣ ಮಠದ ಆನೆಬಾಕಿಲ್ಡ್ ಮಾಯಾಯಿನ ಕನ್ನಡ ತರೆಬರವು ಒಡಿಪು ಜನಮಾಲ್ಯನ ಏವ್ರ ಪಿರ ನೆಗೆತು ತೋಜಿನ ಕನ್ನಡ ತರೆಬರವು. ಅಳಿವೆ ಬಾಕಿಲ್ಡ್ ಮುರ್ಕಿನ ಶ್ರೀರಕ್ಷಾ ಬೋಟು ದುರಂತೋಡು 14 ಜನತ ಜೂವ ಬಚಾವ್ ಮಲ್ತಿನ ನಿಜಾಮುದ್ದೀನ್. ಕರಿದುಪೋಯಿನ ಕುಟುಂಬದಕ್ಲಿಗೆ 8 ಲಕ್ಷ ಪನವದ ಚೆಕ್ಕಪಟ್ಟಿನ ಮೀನುಗಾರಿಕಾ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.